ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಸಜ್ಜಿಪ ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಂತಿನಗರ ಮೆತ್ತಕಟ್ಟ ಮೊದಲಾದ ಪ್ರದೇಶದ ಜನತೆಗೆ ಸರಿಯಾಗಿ ಕುಡಿಯುವ ನೀರು ಪೂರೈಕೆಯಾಗದೆ ಇರೋದು ಹಾಗೂ ನದಿಯ ನೀರನ್ನು ನೇರವಾಗಿ ಕುಡಿಯೋದಕ್ಕೆ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಸ್ಥಳೀಯ ನಿವಾಸಿಗಳು ಗ್ರಾಮ ಪಂಚಾಯತ್ ಕಚೇರಿಯನ್ನ ತೆರೆಯಲು ಬಿಡದೆ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಸ್ಥಳೀಯ ಸುಮಾರು 50ಕ್ಕೂ ಅಧಿಕ ಮನೆಗಳಿಗೆ ಕಳೆದ ಹಲವು ಸಮಯಗಳಿಂದ ಸಮರ್ಪಕವಾಗಿ ನೀರು ಪೂರೈಕೆಯಾಗ್ತಿಲ್ಲ. ಜೊತೆಗೆ ಬಾವಿಯಿಂದ ನೀರು ಪೂರೈಕೆ ಮಾಡ್ತಾ ಇದ್ದಾರೆ ಅಂತ ಗ್ರಾಮ ಪಂಚಾಯತ್ನವರು ಹೇಳ್ತಾ ಇದ್ದು, ನಾವು ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ನದಿಯ ಕೆಂಪು ಬಣ್ಣದ ನೀರನ್ನೇ ಕುಡಿಯೋದಕ್ಕೆ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಈ ವೇಳೆ ಗ್ರಾಮ ಸಭೆಗೆ ಸಿದ್ಧತೆ ನಡೆಸಬೇಕು, ಬೇಗ ತೆರೆಯಲು ಅವಕಾಶ ನೀಡಿ ಅಂತ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮೊಹಮ್ಮದ್ ಬಿ ಹಾಗೂ ಸಿಬ್ಬಂದಿ ಕೇಳಿಕೊಂಡ್ರೂ ಕೂಡ ಪ್ರತಿಭಟನಾಕಾರರು ಅವಕಾಶವನ್ನ ನೀಡಲಿಲ್ಲ. ಗ್ರಾಮವೇ ಸರಿ ಇಲ್ಲದಿರುವಾಗ ಗ್ರಾಮ ಸಭೆ ಯಾಕೆ? ನದಿಯಿಂದ ನೇರವಾಗಿ ಕೊಡುವ ನೀರನ್ನ ನೀವು ಕುಡಿತಿದ್ದಾರಾ ಅಂತ ಪ್ರಶ್ನಿಸಿದ್ರು. ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರನ್ನು ತರಾಟೆಗೆ ತೆಗೆದುಕೊಂಡರು. ಬಳಿಕ ಸಂಬಂಧಪಟ್ಟವರು ಸ್ಥಳಕ್ಕೆ ಬರುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ನಂತರ 12 ಗಂಟೆಯ ಸುಮಾರಿಗೆ ಗ್ರಾಮ ಪಂಚಾಯತ್ ಕಚೇರಿ ತೆಗೆಯೋದಕ್ಕೆ ಪ್ರತಿಭಟನಾ ನಿರತ ಮಹಿಳೆಯರು ಅವಕಾಶವನ್ನ ನೀಡಿದ್ರು. ಪ್ರತಿಭಟನಾಕಾರರ ಒತ್ತಾಯದಂತೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಬೀನಾ ಹಾಗೂ ಅಭಿವೃದ್ಧಿ ಅಧಿಕಾರಿ ಮೊಹಮ್ಮದ್ ಬಿ ಅವರು ನದಿಯಿಂದ ನೇರವಾಗಿ ನೀರನ್ನ ತೆಗೆಯಲಾಗುತ್ತಿದೆ ಎಂದು ಆರೋಪಿಸಲಾದ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲಿಸಿದರು. ಪ್ರಸ್ತುತ ಅರ್ಧಕ್ಕೆ ನಿಂತಿರುವ ಬಾವಿ ಕಾಮಗಾರಿಯನ್ನ ಪೂರ್ಣಗೊಳಿಸುವುದಾಗಿ ತಿಳಿಸಿ ಅಲ್ಲಿ ತನಕ ಬೇರೆ ಸ್ಥಳದಿಂದ ನೀರು ಪೂರೈಸುವ ವ್ಯವಸ್ಥೆಯನ್ನ ಮಾಡುವುದಾಗಿ ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆದುಕೊಳ್ಳಲಾಯಿತು. ಎಂಗ್ಳಿಗೆ ತಿರುಗೇಟು ಈ ಡೈರೆಕ್ಟ್ ನೀರಿನ ಪರ್ಪುನೆ ಒಂದೇ ನೀರಿನ ನಮ್ಮ ಪರ್ಪುನು ಅವೇ ನೀರಿಗೆ ಪಡಿಕೆ ಪೂರ ಒಂದುಂಡು ಕಸದ ತೊಟ್ಟಿದ ಪೂರ ನೆಟೆ ಹೋನುಂಡು ಅಪ್ಪಗ ನೀರು ಅನ್ನ ಮಕ್ಕಳು ಪರ್ಪುನೆ ನಡತು ಬರೋಡು ಈ ನೀರು ಬಿಡಿಯಾರ ಬರಿಯಾರ